ಅಬಕಾರಿ ನಿಯಮಗಳ ಪ್ರಕಾರ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಮದ್ಯ ಮಾರಾಟ ಅಥವಾ ಪೂರೈಕೆ ಮಾಡುವ ಬಾರ್ ಅಂಡ್ ಪಬ್ಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಣಿಪಾಲ ಪ್ರದೇಶದಲ್ಲಿ ಅಪ್ರಾಪ್ತರಿಗೆ ಮದ್ಯ ಪೂರೈಕೆ ಹಾಗೂ ಬಾರ್ ಪಬ್ಗಳಲ್ಲಿ ನಿಯಮ ಉಲ್ಲಂಘನೆ ನಡೆಯುತ್ತಾ ಇರುವ ಕುರಿತು ದೊರೆತ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ವಿಶೇಷ ತಂಡ ರಚಿಸಿ ವಿವಿಧ ಬಾರ್ ಮತ್ತು ಪಬ್ಗಳ ಮೇಲೆ ದಾಳಿ ನಡೆಸಿದ್ರು. ಪರಿಶೀಲನೆಯ ವೇಳೆ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಒಟ್ಟು 6 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ದಾಳಿ ಸಂದರ್ಭದಲ್ಲಿ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 64 ಯುವಕರು ಮತ್ತು 23 ಯುವತಿಯರು ಜೊತೆಗೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಓರ್ವ ಬಾಲಕ ಪತ್ತೆಯಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ಅಪ್ರಾಪ್ತರಿಗೆ ಮದ್ಯ ಪೂರೈಕೆ ಮಾಡುವುದು ಗಂಭೀರ ಅಪರಾಧವಾಗಿದ್ದು ಇಂತಹ ಪ್ರಕರಣಗಳು ಮರುಕಳಿಸಿದ್ರೆ ಸಂಬಂಧಿತ ಬಾರ್ ಪಬ್ಗಳ ನಿರ್ವಹಣೆ ಹಾಗೂ ಹೊಣೆಗಾರರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಸ್ಪಿ ಎಚ್ಚರಿಕೆ ನೀಡಿದರು. ಜಿಲ್ಲೆಯಾದ್ಯಂತ ಮುಂದಿನ ದಿನಗಳಲ್ಲಿಯೂ ಬಾರ್ ಪಬ್ ಹಾಗೂ ಮದ್ಯ ಮಾರಾಟ ಕೇಂದ್ರಗಳ ಮೇಲೆ ವಿಶೇಷ ತಪಾಸಣೆ ಮತ್ತು ದಾಳಿಗಳನ್ನು ಮುಂದುವರಿಸಲಾಗುವುದು ಎಂದು ಅವರು ಹೇಳಿದರು. ಉಡುಪಿ ಜಿಲ್ಲೆ ಒಂದು ಶಿಕ್ಷಣ ಕಾಶಿ. ಅದರಲ್ಲೂ ಸಹ ಮಣಿಪಾಲ ಏರಿಯಾದಲ್ಲಿ ಸುಮಾರು 30-35 ಸಾವಿರ ಬೇರೆ ಬೇರೆ ಕೋರ್ಸಸ್ ಓದುವಂತಹ ಸ್ಟೂಡೆಂಟ್ಸ್ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಿದ್ದಾರೆ. ಹಾಗಾಗಿ ಆ ಏರಿಯಾದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಒಳ್ಳೆಯ ದೃಷ್ಟಿಯಲ್ಲಿ ಅವರ ಹಿತದೃಷ್ಟಿಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸುಮಾರು ಆ ಏರಿಯಾದಲ್ಲಿ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕ್ಗಳು ರೆಗ್ಯುಲರ್ಲಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಪ್ರತಿ ವಾರ 60-70 ಕೇಸುಗಳನ್ನು ಈ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ದಾಖಲು ಮಾಡ್ತಾ ಇದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಬರೀ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರ ಮೇಲೆ ಮಾತ್ರ ಆಕ್ಷನ್ ಆಗಿರೋದು ಕಂಟ್ರೋಲ್ ಆಗಲ್ಲ ಅಂತ ನಿಟ್ಟಿನಲ್ಲಿ ನಾವು ಯಾವ ಬಾರ್ಗಳು ಹಾಗೂ ಪಬ್ಗಳು ರೂಲ್ಸ್ ಮೀರಿ 21 ವಯಸ್ಸಿಗಿಂತ ಕಮ್ಮಿ ಇರುವಂತ ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ ಅಥವಾ ಪೋಟ್ಪಾ ಆಕ್ಟ್ ವೈಲೇಷನ್ ಮಾಡ್ತಾರೆ ಅಥವಾ 18 ವಯಸ್ಸಿಗಿಂತ ಕಮ್ಮಿ ಇರುವಂತ ಮೈನರ್ಸ್ಗೆ ಆಲ್ಕೋಹಾಲ್ ಸರ್ವ್ ಮಾಡ್ತಾರೆ, ಇದರ ಬಗ್ಗೆ ನಾವು ಚೆಕ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಈ ಸ್ಯಾಟರ್ಡೆ ಸಂಜೆ ನಾವು ಸುಮಾರು 7 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ಸುಮಾರು 50ಕ್ಕಿಂತ ಜಾಸ್ತಿ ಸಿಬ್ಬಂದಿಗಳು 6 ಸಪರೇಟ್ ತಂಡಗಳನ್ನು ಫಾರ್ಮ್ ಮಾಡಿ ಮಣಿಪಾಲ ಏರಿಯಾದಲ್ಲಿರುವಂತಹ 6 ಪಬ್ ಹಾಗೂ ಲಿಕ್ಕರ್ ಸರ್ವ್ ಮಾಡುವಂತಹ ರೆಸ್ಟೋರೆಂಟ್ಸ್ ಅಲ್ಲಿ ದಾಳಿ ಮಾಡಿದಾಗ ನಮಗೆ ಅಲ್ಲಿ ಸುಮಾರು 64 ಯುವಕರು ಮತ್ತೆ 23 ಯುವತಿಯರು 21 ವಯಸ್ಸಿಗಿಂತ ಕಮ್ಮಿ ಇದ್ದವರಿಗೆ ಬೇರೆ ಬೇರೆ ಕಡೆ ಆಲ್ಕೋಹಾಲ್ ಸರ್ವ್ ಮಾಡಿರುವುದು ಕಂಡು ಬಂದಿದೆ. ಅದೇ ರೀತಿ ಒಂದು ಕಡೆ ಜುವೆನೈಲ್ ಆಗಿರುವಂತಹ 18 ವಯಸ್ಸಿಗಿಂತ ಕಮ್ಮಿ ಇರುವಂತಹ ಒಂದು ಅಪ್ರಾಪ್ತ ಬಾಲಕನಿಗೂ ಸಹ ಆಲ್ಕೋಹಾಲ್ ಸರ್ವ್ ಮಾಡಿರುವುದು ಕಂಡು ಬಂದಿದೆ. ಈ 6 ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಹಾಗೂ ಪಬ್ಗಳ ಮೇಲೆ ನಾವು ಎಕ್ಸೈಸ್ ಆಕ್ಟ್, ಕೋಟ್ಪಾ ಮತ್ತು ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ಮುಂದುವರಿಯುತ್ತಾ ಇದೆ. ಈ ತರ ಆಕ್ಟಿವಿಟಿ, ಈ ತರ ರೈಡ್ಗಳು, ಅದೇ ತರ ಈ ತರ ಚೆಕಿಂಗ್ ಇನ್ನೂ ಮುಂದುವರಿಯುತ್ತದೆ. ಯಾವುದೇ ಕಾರಣಕ್ಕೆ 21 ವಯಸ್ಸಿಗಿಂತ ಕಮ್ಮಿ ಇರುವಂತಹ ಯುವಕರಿಗೆ ಆಲ್ಕೋಹಾಲ್ ಸರ್ವ್ ಮಾಡಬಾರದು ಅಂತ ಕಟ್ಟುನಿಟ್ಟಾಗಿ ಮಣಿಪಾಲ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪಾಲನೆ ಮಾಡಬೇಕು ಅಂತ ಉದ್ದೇಶದಿಂದ ಹಾಗೂ ಇದರಿಂದ ಬೇರೆ ಬೇರೆ ಆಗುವಂತಹ ಸಮಸ್ಯೆಗಳನ್ನು ತಡೆ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಮಾಡ್ತಾ ಇರುವಂತಹ ಕ್ರಮ. ಈ ತರ ಕ್ರಮಗಳು ಇನ್ನೂ ಮುಂದುವರಿಯಲಾಗ್ತದೆ. ಈ 6 ಲೈಸೆನ್ಸ್ಡ್ ಬಾರ್ ಮತ್ತು ಪಬ್ಗಳೇನಿದೆ ಅವರ ಮೇಲೆ ಮತ್ತೆ ಕ್ರಮ ಕೈಗೊಳ್ಳಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರಿಗೂ ತಿಳಿಸಲಾಗಿದೆ.